ವಾರಾಹಿ ನೀರಿನ ಪೈಪ್ ಯೋಜನೆಯಡಿ ಅಳವಡಿಕೆಗಾಗಿ ರಸ್ತೆ ಬದಿ ಅಗೆದು ಹಾಕಿದ ಪರಿಣಾಮ ಕಳತ್ತೂರು ಪುಂಚಲಕಾಡು ಪರಿಸರದ ಜನತೆ ಬಸ್ ಸೌಲಭ್ಯದಿಂದ ವಂಚಿತರಾಗುವಂತಾಗಿದೆ. ಕುತ್ತಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳತ್ತೂರು ಪುಂಚಲಕಾಡು ಪರಿಸರದಲ್ಲಿ ರಸ್ತೆ ಬದಿಯಲ್ಲಿ ಅಗೆದು ಹಾಕಿದ್ದು ಇಕ್ಕಟ್ಟಿನ ರಸ್ತೆಯಲ್ಲಿ ಸಂಚರಿಸಲಾಗಿದೆ. ಬಸ್ ಚಾಲಕರು ಬೆಳಪಿನವರೆಗೆ ಮಾತ್ರ ಬಸ್ಗಳನ್ನು ಓಡಿಸುತ್ತಿದ್ದಾರೆ. ಇದರಿಂದಾಗಿ ಕಾಪು, ಉಡುಪಿ ಇನ್ನಿತರ ಕಡೆಗೆ ಉದ್ಯೋಗ ಶಿಕ್ಷಣಕ್ಕಾಗಿ ತೆರಳುವ ಪಡುಕುತ್ತಿಯಾರು, ಪುಂಚಲಕಾಡು, ಕಳತ್ತೂರು ಭಾಗದ ಜನತೆ ಬಸ್ ಸೌಲಭ್ಯಕ್ಕಾಗಿ ಕಿಲೋಮೀಟರ್ ದೂರದವರೆಗೆ ನಡೆದಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪುಂಚಲಕಾಡು ಪೇಟೆಯಲ್ಲಿ ರಸ್ತೆ ಅಗೆದು ಹಾಕಿರುವುದರಿಂದ ಪೇಟೆಯಲ್ಲಿರುವ ಅಂಗಡಿಗಳಿಗೆ ಸಾರ್ವಜನಿಕರಿಗೂ ತೊಂದರೆಯುಂಟಾಗುತ್ತಿದೆ. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಕಾಮಗಾರಿ ನಡೆಸಲು ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ. ನಮ್ಮ ಪುಂಚಲಕಾಡು ಕಾಪು ರಸ್ತೆಯಲ್ಲಿ ಬಸ್ಸುಗಳ ಈಗ ಪೈಪ್ಲೈನ್ನ ಮಾಡುತ್ತಿರುವ ಕಾರಣ ಅಲ್ಲಿ ರಸ್ತೆಯ ಬದಿಯಲ್ಲಿ ಚರಂಡಿಯನ್ನು ಅಗೆದಿಟ್ಟಿದ್ದಾರೆ. ಪುಂಚಲಕಾಡಿಗೆ ಬರುವಂಥ ಬಸ್ಸುಗಳು ಬೆಳಪು ಅಲ್ಲಿಂದಲೇ ಅರ್ಧದಿಂದ ತಿರುಗಿಸ್ಕೊಂಡು ಹಿಂದೆ ಹೋಗ್ತಾ ಇದ್ದಾರೆ. ಪುಂಚಲಕಾಡು, ಕಳತ್ತೂರು ಆ ಭಾಗದ ಜನರಿಗೆ ಬೆಳಗ್ಗೆ ಸ್ಕೂಲಿಗೆ ಹೋಗಲು ಹಾಗೆ ಆಫೀಸ್ನೇ ಹೋಗುವಂಥ ಜನರಿಗೆ ತುಂಬ ಕಷ್ಟಗಳನ್ನು ನಡೆದುಕೊಂಡು ಬೆಳಪಿನವರೆಗೆ ಹೋಗಬೇಕಾಗ್ತದೆ. ಈ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಆಫೀಸ್ಗೆ ಹೋಗುವಂಥ ಕೆಲವು ಜನರಿಗೆ ಬರುವಾಗ ರಾತ್ರಿ ಲೇಟ್ ಆಗ್ತದೆ. ಅವರು ಬೆಳಪು ಆ ಭಾಗದಿಂದ ಸಾಧಾರಣ ಒಂದು 4 ಕಿಲೋಮೀಟರ್ ಆ ರಾತ್ರಿಯಲ್ಲಿ ನಡೆದುಕೊಂಡು ಅವರ ಮನೆಗೆ ಹೋಗಬೇಕಾಗ್ತದೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ಕೈಗೊಂಡು ಬಸ್ಸುಗಳನ್ನು ಎಲ್ಲಿವರೆಗೆ ಅಂತ್ಯದವರೆಗೆ ಬರ್ತಾ ಉಂಟು ಅಲ್ಲಿವರೆಗೆ ಕಳಿಸಬೇಕಾಗಿ, ಹಾಗೆ ರಸ್ತೆ ಬದಿಯಲ್ಲಿ ಹಾಕಿದ್ದಂಥ ಮಣ್ಣು ಅದರಿಂದ ಕೆಲವು ವಾಹನಗಳಿಗೆ, ಬೈಕ್ಗಳಿಗೆ ಎಲ್ಲ ಸಮಸ್ಯೆ ಆಗ್ತಾ ಉಂಟು. ಒಂದು ಬಸ್ ಬಂದರೆ, ಒಂದು ಕಾರು ಬಂದರೆ ಇನ್ನೊಂದು ಕಾರು ಹೋಗುವಂಥ ಪರಿಸ್ಥಿತಿ ಇಲ್ಲ. ಆ ಪೈಪ್ಲೈನ್ನ ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಅದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕ್ರಮವನ್ನು ತೆಗೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾವು JCP ಅವರ ಹತ್ರ ಮಾತು ಕೇಳಿದಾಗ ನಮಗೆ ಯಾರು ಗೊತ್ತಿಲ್ಲ ಅಂತ ಆ ಒಂದು